ಚಾಕ್ಲೇಟ್. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಚಪ್ಪರಿಸುವ ಎಲ್ಲರ ಮೆಚ್ಚಿನ ವಸ್ತು. ಎಲ್ಲದಕ್ಕೂ ಒಂದು ದಿನ ಇರುವಾಗ ಚಾಕ್ಲೇಟ್ಗೆ ಕೂಡ ಒಂದು ವಿಶೇಷ ದಿನವಿದೆ. ಅದು ಜುಲೈ 7. ಈ ದಿನವನ್ನು ಅಂತಾರಾಷ್ಟ್ರೀಯ ಚಾಕ್ಲೇಟ್ ದಿನ ಎಂದು ಆಚರಿಸಲಾಗುತ್ತದೆ. ಇದು ಶುರುವಾಗಿದ್ದು ಜುಲೈ 7, 2009ರಂದು. ಅವತ್ತು ಮೊದಲ ಬಾರಿಗೆ ವಿಶ್ವ ಚಾಕ್ಲೇಟ್ ದಿನವನ್ನು ಆಚರಿಸಲಾಯಿತು. 1550ರಲ್ಲಿ ಯುರೋಪ್ ಖಂಡಕ್ಕೆ ಚಾಕೊಲೇಟ್ ಪರಿಚಯಿಸಿದ ನೆನಪಿನಲ್ಲಿ ಈ ದಿನಾಚರಣೆ ಶುರುವಾಯಿತು ಎಂದು ಹೇಳಲಾಗ್ತಾ ಇದೆ. ಇವತ್ತು ಹಲವಾರು ಬ್ರ್ಯಾಂಡ್ನ ಚಾಕೊಲೇಟ್ಗಳಿದ್ರೂ ಕರಾವಳಿಗರಿಗೆ ಚಾಕೊಲೇಟ್ ಅಂದಾಕ್ಷಣ ನೆನಪಾಗೋದು ಸೌತ್ ಈಸ್ಟ್ ಏಷ್ಯಾದಲ್ಲೇ 2ನೇ ದೊಡ್ಡ ಚಾಕೊಲೇಟ್ ಫ್ಯಾಕ್ಟರಿಯನ್ನು ಹೊಂದಿರುವ ನಮ್ಮ ಪುತ್ತೂರಿನಲ್ಲಿರುವ ಕ್ಯಾಂಪ್ಕೋ ಫ್ಯಾಕ್ಟರಿ. ಹೌದು, ಸಹಕಾರಿ ರಂಗದಲ್ಲೊಂದು ಹೊಸ ಬೆಳಕು ಎನ್ನುವಂತೆ ಮುಡಿ ಅಡಿಕೆ ಬೆಳೆಗಾರರ ಕಣ್ಮಣಿ, ಸಹಕಾರಿ ಕ್ಷೇತ್ರದ ಮುಕುಟಮಣಿ ಎನಿಸಿಕೊಂಡಿರುವ ಬಹುರಾಜ್ಯ ಸಹಕಾರಿ ಸಂಸ್ಥೆಯಾಗಿರುವ ಕ್ಯಾಂಪ್ಕೋ ಮೂಲಕ 1986ರಲ್ಲಿ ನಿರ್ಮಾಣಗೊಂಡ ಮತ್ತೊಂದು ಮೈಲಿಗಲ್ಲು ಈ ಕ್ಯಾಂಪ್ಕೋ ಚಾಕೊಲೇಟ್ ಫ್ಯಾಕ್ಟರಿ. ಹಾಗಿದ್ದಾಗ ಅತ್ಯಂತ ವ್ಯವಸ್ಥಿತ ಚಾಕೊಲೇಟ್ ಫ್ಯಾಕ್ಟರಿ ಎನ್ನುವ ಹೆಗ್ಗಳಿಕೆ ಪಡೆದಿರುವ ಕ್ಯಾಂಪ್ಕೋದಲ್ಲಿ ಚಾಕ್ಲೇಟ್ ಅನ್ನ ಹೇಗೆ ತಯಾರಿಸ್ತಾರೆ ಅನ್ನೋದು ಎಲ್ಲರಿಗೂ ಕುತೂಹಲ ಮೂಡಿಸುವ ಸಂಗತಿ. ಈ ಕುತೂಹಲವನ್ನ ತಣಿಸುವ ಒಂದು ಪುಟ್ಟ ಪ್ರಯತ್ನವನ್ನ ವಿಶ್ವ ಚಾಕ್ಲೇಟ್ ದಿನದ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಇಂದು ಮಾರುಕಟ್ಟೆಯಲ್ಲಿ ಕ್ಯಾಂಪ್ಕೋ ಬ್ರ್ಯಾಂಡಿನ ಹಲವು ಉತ್ಪನ್ನಗಳು ನಮಗೆ ದೊರೆಯುತ್ತವೆ. ಇಡೀ ವಿಶ್ವದಾದ್ಯಂತ ಸಿಗುವ ಎಲ್ಲ ಕ್ಯಾಂಪ್ಕೋ ಉತ್ಪನ್ನಗಳು ತಯಾರಾಗೋದು ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೆಮ್ಮಿಂಜೆಯಲ್ಲಿ ಅತ್ಯಂತ ಭವ್ಯವಾಗಿ ವ್ಯವಸ್ಥಿತವಾಗಿ ತಲೆ ಎತ್ತಿರುವ ಈ ಕಾರ್ಖಾನೆಯಲ್ಲಿ. ಕ್ಯಾಂಪ್ಕೋ ಚಾಕೊಲೇಟ್ ಫ್ಯಾಕ್ಟರಿ ಬೀನ್ ಟು ಬಾರ್ ಎನ್ನುವ ಪರಿಕಲ್ಪನೆಯಲ್ಲಿ ಚಾಕೊಲೇಟ್ ಮತ್ತು ಕೋಕೋದ ವಿವಿಧ ಉತ್ಪನ್ನಗಳನ್ನು ಇಂದು ಉತ್ಪಾದಿಸ್ತಾ ಇದೆ. ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಸುಮಾರು 20,500 ಮೆಟ್ರಿಕ್ ಟನ್ ಚಾಕ್ಲೇಟನ್ನು ವಾರ್ಷಿಕವಾಗಿ ಇಲ್ಲಿ ಉತ್ಪಾದಿಸುತ್ತದೆ.
ಈ ಸಂಸ್ಥೆಯಲ್ಲಿ ಅತ್ಯಾಧುನಿಕ ಮೆಷಿನರಿಗಳಿದೆ. ಇಂಪೋರ್ಟೆಡ್ ಮೈನ್ಲಿ ಇಟಲಿ, ಜರ್ಮನಿ ಮತ್ತು ಟರ್ಕಿ, ಅದಲ್ಲದೆ ಭಾರತೀಯ ಮೆಷಿನ್ಗಳು ಸಹ ಇದೆ. ಇಲ್ಲಿ ವಿಶೇಷತೆ ಅಂದರೆ ಒಂದೇ ರೂಫಿನಲ್ಲಿ ಎಲ್ಲ ಚಾಕ್ಲೇಟನ್ನು ಮಾಡುವಂಥ ವಿಶೇಷತೆ ಬೇರೆ ಯಾವ ಸಂಸ್ಥೆಯಲ್ಲಿ ಅಥವಾ ಬೇರೆ ಯಾವ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲೂ ಇದಿಲ್ಲ. ಸೊ ನಮ್ಮಲ್ಲಿ ಮುಖ್ಯವಾಗಿ 5 ಚಾಕ್ಲೇಟ್ ವಿಭಾಗಗಳಿದೆ. ಒಂದನೇದಾಗಿ ಕೋಕೋ ಆ್ಯಂಡ್ ಕೋಕೋ ಪ್ರಾಡಕ್ಟ್ ಅಂತ. ಇಲ್ಲಿ ನಾವು ಡ್ರೈ ಕೋಕೋ ಬೀನನ್ನು ತಕ್ಕೊಂಡು ಅದನ್ನು ಕ್ಲೀನ್ ಮಾಡಿ ಆಮೇಲೆ ಅದನ್ನು ರೋಸ್ಟ್ ಮಾಡಿದ ಮೇಲೆ ಅದರ ಒಳಗಿನ ಇನ್ನರ್ ಕೊಟಲಿಡೆ ಅಥವಾ ಕೋಕೋ ನಿಬ್ ಅಂತ ಏನು ಹೇಳ್ತೇವೆ ಅದನ್ನು ಡಿಬ್ಯಾಕ್ಟರಲೈಸ್ ಮಾಡಿ ಅದನ್ನು ಗ್ರೈಂಡ್ ಮಾಡಿದಾಗ ಅದರ ಒಳಗೆ ಕೋಕೋ ಮಾಸ್ ಅಂದರೆ ನಮಗೆ ಎಣ್ಣೆ ಮತ್ತು ಹಿಂಡಿ ಹೇಗೆ ಮಿಕ್ಸ್ ಆಗಿ ಹೊರಗೆ ಬರುತ್ತೆ ಹಾಗೆ ಕೋಕೋ ಮಾಸ್ ಆಗಿ ಹೊರಗೆ ಬರುತ್ತೆ. ಇದು ಒಂದು ರಾ ಮೆಟೀರಿಯಲ್ ಫಾರ್ ಚಾಕ್ಲೇಟ್ ಪ್ರೊಡಕ್ಷನ್. ಹಾಗೆ ಆ ಕೋಕೋ ಮಾಸನ್ನು ನಾವು ಪ್ರೆಸ್ ಮಾಡಿದಾಗ ಅಲ್ಲಿ ಕೋಕೋ ಬಟರ್ ಮತ್ತು ಕೋಕೋ ಪೌಡರ್ ಅಂತ ಹಾಗೆ ಒಂದು ಪ್ರಾಡಕ್ಟ್ ಆಗುತ್ತೆ. ಇದು ನಮ್ಮ ಮೇಯ್ನ್ ಲೈನ್ ಇರುವಂಥದ್ದು. ಸೊ ಇದು ಕಂಪ್ಲೀಟ್ ಕಾರ್ಲ್ಯಾಂಡ್ ಮಟನರಿ ಮೆಷಿನ್ ಇಂಪೋರ್ಟೆಡ್. ಇದು 35-36 ವರ್ಷ ಆದರೂ ಇನ್ನೂ ಸುವ್ಯವಸ್ಥಿತ ರೀತಿಯಲ್ಲಿ ರನ್ ಆಗ್ತಾಯಿದೆ. ಆಮೇಲೆ ಇದು ಒಂದು ರಾ ಮೆಟೀರಿಯಲ್ನ ಉಪಯೋಗ ಮಾಡಿಕೊಂಡು ನಾವು ಚಾಕ್ಲೇಟ್ ಆ್ಯಂಡ್ ಚಾಕ್ಲೇಟ್ ಪ್ರಾಡಕ್ಟ್ಸ್ ಅಂತೇಳಿ. ಸೊ ಚಾಕ್ಲೇಟ್ ನಮ್ಮಲ್ಲಿ ಆಗಬೇಕಾದ್ರೆ ಇದು ಕೋಆಪರೇಟಿವ್. ನಾವು ಸಕ್ಕರೆಯನ್ನು ತಗೊಳ್ಬೇಕಾಗ್ತದೆ, ಮಿಲ್ಕ್ ಪೌಡ್ರು ತಗೊಳ್ಬೇಕಾಗ್ತದೆ, ಮತ್ತು ಬೇರೆ ಬೇರೆ ಆಯಿಲ್ ಎಣ್ಣೆ ಎಲ್ಲ ತಗೊಳ್ಬೇಕಾಗತ್ತೆ. ಈ ಕೋಕೋ, ಸಕ್ಕರೆ ಮತ್ತು ಮಿಲ್ಕ್ ಪೌಡರ್ ಮಿಕ್ಸ್ ಮಾಡಿದಾಗ ಆಟೋಮ್ಯಾಟಿಕ್ ಅದು ಮಿಕ್ಸರಲ್ಲಿ ಮಿಕ್ಸ್ ಮಾಡಿ ಯೂನಿಫಾರ್ಮಿಟಿ ಆದ ಮೇಲೆ ಅದನ್ನು ರಿಫೈನಲ್ಲಿ ಪಾಸ್ ಮಾಡಿದಾಗ 20-22 ಬಾಯಿಗೆ ಹಾಕಿದ ಕೂಡಲೇ ಕರಗುವಂಥ ಒಂದು ಮಿಶ್ರಣ ಹೊರಗೆ ಬರುತ್ತೆ. ಸೊ ಅದನ್ನು ಆಮೇಲೆ ನಾವು ಕಾಂಚಿಂಗ್ ಅಂತ ಹೇಳ್ತೇವೆ, ಅಂದರೆ ಫ್ಲೇವರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅದನ್ನು ನಾವು ಮತ್ತು ವಿಸ್ಕಾಸಿಟಿ ಅದನ್ನು ಡೆವಲಪ್ ಮಾಡಲಿಕ್ಕೆ ಅಂತ ನಾವು ಮಾಡ್ತೇವೆ. ಅದು ಚಾಕ್ಲೇಟಾಗಿ ಪ್ರಾಡಕ್ಟಾಗಿ ಹೊರಗೆ ಬರುತ್ತೆ. ಸೊ ಈ ಚಾಕ್ಲೇಟ್ ಬೇರೆ ಬೇರೆ ರೂಪಕ್ಕೆ ಹೊರಗೆ ಬರುತ್ತೆ. ಒಂದು ರಿಟೇಲ್ ಔಟ್ ಪ್ರಾಡಕ್ಟಾಗಿ ಅಂದರೆ 5 ರೂಪಾಯಿ 10 ರೂಪಾಯಿದು ಪ್ರಾಡಕ್ಟಾಗಿ ಮೋಲ್ಡಿಂಗ್ ಮಾಡ್ತೇವೆ. ನಮ್ಮ ಮೆಲ್ಟು, ಕ್ರೀಮ್, ಕ್ರಂಚೋಸು, ಮಿಲ್ಕ್ ಮಾರ್ವೆಲ್ ಇಂಥದ್ದೆಲ್ಲ ಒಂದು ಪ್ರಾಡಕ್ಟ್. ಆಮೇಲೆ ಇದೇ ಚಾಕ್ಲೇಟನ್ನು ನಾವು ಬಲ್ಕಾಗಿ ಕನ್ವರ್ಟ್ ಮಾಡ್ತೇವೆ, ಅಂದರೆ ವ್ಯಾಲ್ಯೂ ಅಡಿಷನ್. ಅಂದರೆ 1 kg, ಅರ್ಧ kg ನೀವು ಟೂರಿಸ್ಟ್ ಪ್ಲೇಸಲ್ಲಿ ಹೋದರೆ ನಿಮಗೆ ಕಾಣಲಿಕ್ಕೆ ಸಿಗ್ಬೋದು. ಅದೇ ರೀತಿ ಚಿಪ್ಸ್, ಚಾಕ್ಲೇಟ್ ಚಿಪ್ಸ್, ಐಸ್ ಕ್ರೀಮ್ ಮತ್ತು ಬಿಸ್ಕಿಟ್ನ ಒಳಗೆ ಕಾಣ್ತದಲ್ಲ ಅದರ ಫಾರ್ಮಲ್ಲಿ ನಾವು ಮಾಡ್ತೇವೆ. ಅದೇ ರೀತಿ ಬಲ್ಕ್ ಟ್ಯಾಂಕರಲ್ಲಿ ಸಹ ನಾವು ಕೊಡ್ತೇವೆ ಈ ಚಾಕ್ಲೇಟ್. ಸುಮಾರು 9,000 ಮೆಟ್ರಿಕ್ ಟನ್ ಇದೆ ಈ ಚಾಕ್ಲೇಟೇ ನಾವು ಮಾಡುವಂಥ ಲೈನ್ ಇದೆ ನಮ್ಮಲ್ಲಿ. ಇದೆಲ್ಲ ಏನು ಅಂತ ಹೇಳಿದರೆ ಕಂಪ್ಯೂಟರೈಸರ್, ಇದರಲ್ಲಿ ಮ್ಯಾನ್ ಪವರ್ ಕಮ್ಮಿ, ಅದು ಆಟೋ ಆಗಿ ಹೊರಗೆ ಬರುವಂಥದ್ದು ಇದೊಂದು ವಿಶೇಷತೆ ಇಲ್ಲಿದ್ದು. ಸೊ ಇನ್ನೊಂದು ಎನ್ರೋಬ್ ಲೈನ್ ಅಂತಂದರೆ ಈ ಎನ್ರೋಬ್ ಅಂದರೆ ನಮ್ಮ ಟರ್ಬೋ, ಟ್ರೀಟ್, ಮೆಗಾಬೈಟ್, ಕ್ಯಾಂಪ್ಕೋ ಬಾರ್, ಕ್ರಮ್ಸ್ ಇತ್ತೀಚೆಗೆ ಬಂದದ್ದು ಅದನ್ನು ನೀವು ನೋಡಿರ್ಬೋದು. ಸೊ ಅಲ್ಲಿ ಎನ್ರೋಲ್ ಪ್ರಾಡಕ್ಟ್ ಅಂದರೆ ಮಲ್ಟಿ ಲೇಯರ್ ಕಾಂಪನೆಂಟ್ ಪ್ರಾಡಕ್ಟ್ ಅಂತ. ಈ ಶುಗರ್ ಸಿರಪ್ಪನ್ನು ಮಿಲ್ಕ್ ಪ್ರೋಟೀನ್ನೊಟ್ಟಿಗೆ ಎರೇಷನ್ ಮಾಡುವಾಗ ಅದು ಮತ್ತು ಅದಕ್ಕೆ ಫ್ಯಾಟ್ ಎಲ್ಲ ಹಾಕಿದಾಗ ಅದು ನಾಗಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ನಾಗಟ್ ಒಂದು ಲೇಯರಿಗೆ ಕ್ಯಾರಮಲ್ ಇನ್ನೊಂದು ಕೋಟ್ ಮಾಡಿ ಆಮೇಲೆ ಅದಕ್ಕೆ ಚಾಕ್ಲೇಟನ್ನು ಕೋಟ್ ಮಾಡಿದ ಕೂಡಲೇ ಅದು ನಾಗಾ ಬೇಸ್ ವಿತ್ ಚಾಕ್ಲೇಟ್ ಅಂತ ಆಗುತ್ತೆ. ಇದು ನೋಡಲಿಕ್ಕೆ ದೊಡ್ಡದಿರುತ್ತೆ, ಗ್ರಾಮೇಜ್ ಸಣ್ಣದು. ನೀವು 5 ಸ್ಟಾರ್ ಎಲ್ಲ ಚಾಕ್ಲೇಟನ್ನು ನೋಡಿರ್ಬೋದು, ಸೇಮ್ ಅದೇ ಟೈಪಿನ ಈ ಚಾಕ್ಲೇಟ್ ಅದು. ಸೊ ಇದನ್ನು ಮತ್ತೆ ಪ್ಯಾಕ್ ಮಾಡಿ ಈ ಲೈನನ್ನು ಕೊಡ್ತೇವೆ. ಇದು ಒಳ್ಳೆ ಇಲಾಸ್ಟಿಕ್ ಆಗಿರುತ್ತೆ ಚಾಕ್ಲೇಟ್, ತಿನ್ನಲಿಕ್ಕೆಲ್ಲ ತುಂಬ ರುಚಿಯಾಗುತ್ತೆ. ಸೊ ಅದೇ ರೀತಿ ಎಕ್ಲೇರ್ ಲೈನ್ ಅಂತ. ಎಕ್ಲೇರ್ ಅಂತ ಹೇಳಿದರೆ ಕ್ಯಾರಮಲ್ ನಾವೆಲ್ಲ ಕೇಳಿರ್ಬೋದು, ಮಾಡಿಫೈಡ್ ಟಾಫಿ ಅಂತ. ಅದು ಮೈನ್ಲಿ ಶುಗರನ್ನು ಕನ್ವರ್ಟ್ ಮಾಡಿ ಇನ್ವರ್ಟ್ ಮಾಡ್ತೇವೆ ಅಂತ ಹೇಳ್ತೇವೆ ನಾವು. ಹನಿಯಾಗಿ ಕನ್ವರ್ಟ್ ಮಾಡ್ತೇವಲ್ಲ, ಹಾಗೆ ಇನ್ವರ್ಟ್ ಮಾಡಿದ ಮೇಲೆ ಅದಕ್ಕೆ ಮಿಲ್ಕ್ ಹಾಕಿ ಮಾಡುವಂಥದ್ದು. ಸೊ ಒಳಗಿಂದ ಸೆಂಟರ್ ಫಿಲ್ಲಿಂಗ್ ಚಾಕ್ಲೇಟ್ ಇರುತ್ತೆ, ಹೊರಗಿಂದ ಶೆಲ್, ಕ್ಯಾರಮಲ್ ಶೆಲ್ ಇರುತ್ತೆ. ಇದು ₹1 ಪ್ರಾಡಕ್ಟ್ ಎಕ್ಲೇರ್ಸ್ ಅಂತ ಹೇಳಿ. ಸೊ ಇದು ನಮ್ಮಲ್ಲಿದೆ. ಅದೇ ರೀತಿ ಡ್ರಿಂಕಿಂಗ್ ಚಾಕ್ಲೇಟ್ ಪೌಡರ್ ಅಂತ, ಬಹುಶಃ ನೀವು ನಮ್ಮ ವಿನ್ನರನ್ನು ಎಲ್ಲರೂ ಕೇಳಿರ್ಬೋದು. ಇಲ್ಲೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿ ಅದನ್ನು ಗ್ರ್ಯಾನ್ಯುಲೇಷನ್ ಮಾಡುವಂಥದ್ದು. ಸೊ ನಮ್ಮದು ಇದು ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ ಆಗುತ್ತೆ ಈ ಪ್ರಾಡಕ್ಟ್ ಇಲ್ಲಿ. ಸೊ ಇದಲ್ಲದೆ ನಮ್ಮಲ್ಲಿ ಒಂದು 3 ಲೈನ್ ಎಕ್ಸ್ಟ್ರಾ ಇದೆ. ಅಂದರೆ ಇದೇ ಚಾಕ್ಲೇಟನ್ನು ಮಾಡುವಂಥದ್ದು ಬೇರೆ ಲೈನ್ಗಳು ಸಹ ಇದೆ. ನಮ್ಮದು
24 ಗಂಟೆ 8 ಗಂಟೆ 8-3 24 ಗಂಟೆ ರನ್ ಆಗುವಂಥ ಫ್ಯಾಕ್ಟ್ರಿ. ಕ್ಯಾಂಪ್ಕೋ ತನ್ನ ಸ್ವಂತ ಬ್ರ್ಯಾಂಡ್ ಕ್ಯಾಂಪ್ಕೋ ಬ್ರ್ಯಾಂಡಿನ ಉತ್ಪನ್ನಗಳನ್ನು ತಯಾರಿಸುವ ಜೊತೆಗೆ ಇತರ ಪ್ರಮುಖ ಕಂಪನಿಗಳಾದ ಕ್ಯಾಡ್ಬರಿ, ನೆಸ್ಲೆ, ಅಮೂಲ್, ಲೊಟ್ಟೆ, KMF, ಮಿಲ್ಮಾ ಮುಂತಾದ ಸಂಸ್ಥೆಗಳಿಗೆ ಅನೇಕ ಕೋಕೋ ಕಚ್ಚಾ ಉತ್ಪನ್ನಗಳನ್ನು ಪೂರೈಸುತ್ತಿದೆ. ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ದೇಶದಲ್ಲೇ ಅತ್ಯಂತ ದೊಡ್ಡ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಸಂಸ್ಥೆಗಳಲ್ಲಿ ಒಂದಾಗಿದೆ. 1980ರ ದಶಕದಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಒಂದೇ ಸೂರಿನಡಿ ಕೊಕೊ ಬೀನ್ ಟು ಬಾರ್ ಮಾಡುವ ಮೊಟ್ಟ ಮೊದಲ ಮತ್ತು ಏಕೈಕ ಸಂಸ್ಥೆಯಾಗಿದೆ. ಈ ಸಂಸ್ಥೆಯಲ್ಲಿ ದಿನದ 24 ಗಂಟೆಯೂ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ನಡೀತಾ ಇರ್ತದೆ. 3 ಪಾಳೆಗಳಲ್ಲಿ ನಡೀತಾ ಇರ್ತದೆ. 8 ಗಂಟೆಯ ಒಂದೊಂದು ಪಾಳೆ ಆದ್ದರಿಂದ ನಮ್ಮಲ್ಲಿ ವರ್ಕ್ ಮಾಡುವಂಥ ಎಲ್ಲ ನೌಕರರು 8 ಗಂಟೆ ವರ್ಕಿಗೆ ಸೀಮಿತರಾಗಿರ್ತಾರೆ. 600ರಿಂದ 700 ನೌಕರರಿಂದವರು, ಅಧಿಕಾರಿಗಳು ಎಲ್ಲರೂ ಸೇರಿ ಕೆಲಸ ಮಾಡುವಂಥದ್ದು. ಇದು ನಮ್ಮ ಮುಖ್ಯ ಸ್ಟ್ರೆಂತ್ ಆಗಿರ್ತದೆ. ನಮ್ಮ ಆಸುಪಾಸಿನ ದಕ್ಷಿಣ ಕನ್ನಡ, ಬೆಳ್ತಂಗಡಿ ಅಥವಾ ಕಾಸರಗೋಡು ಈ ಜಿಲ್ಲೆಯಿಂದ ಬಂದಿರುವಂಥ ನೌಕರ ವರ್ಗದವರು ಹೆಚ್ಚಾಗಿ ನಮ್ಮಲ್ಲಿರುವಂಥವರು. ಎಲ್ಲರೂ ಕಾಲಕಾಲಕ್ಕೆ ಅವರಿಗೆ ಟ್ರೈನಿಂಗನ್ನು ಕೊಟ್ಟು ಉತ್ತಮ ರೀತಿಯ ಸ್ಕಿಲ್ಡ್ ಲೇಬರನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಲಸಗಳು ನಮ್ಮ ಫ್ಯಾಕ್ಟ್ರಿಯಲ್ಲೇ ಆಗ್ತಾಯಿದೆ. 1980ರಲ್ಲಿ ಇನ್ಸ್ಟಾಲ್ ಮಾಡಿರುವಂಥ ಮೆಷಿನ್ಗಳು ಇನ್ನೂ ಸುಸ್ಥಿತಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದರ ಜೊತೆಗೆ ನಮ್ಮಲ್ಲಿರುವ ಇಂಜಿನಿಯರಿಂಗ್ ಟೀಮ್ ಅಥವಾ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅಥವಾ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲವೂ ಹೈಯೆಸ್ಟ್ ಔಟ್ಪುಟ್ ವಿತ್ ಲೋ ಕಸ್ಟಮರ್ ಕಂಪ್ಲೇಂಟ್ ಆ್ಯಂಡ್ ಗುಡ್ ಮೇಂಟೆನೆನ್ಸ್ ಇದರ ದೇಹದಲ್ಲೇ ಮುಂದುವರಿತಾ ಇರುವಂಥದ್ದು. ಪ್ರತಿ ವಾರದಲ್ಲಿ ದಿವಸದ 6 ದಿವಸ ಕಂಟಿನ್ಯೂಸ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ನಡೀತದೆ. ಮತ್ತು ಕಂಪಲ್ಸರಿಲಿ ಒಂದು ದಿವಸ ಥೊರೋ ಕ್ಲೀನಿಂಗ್ ಮತ್ತು ಮೇಂಟೆನೆನ್ಸನ್ನು ತಗೊಳ್ತಾ ಬರ್ತಾ ಇದ್ದೇವೆ. ಇದರಿಂದಾಗಿ ನಮ್ಮ ಚಾಕ್ಲೇಟ್ಗಳ ಕ್ವಾಲಿಟಿ ಉತ್ತಮ ಗುಣಮಟ್ಟದ್ದಾಗಿದ್ದು ಮತ್ತು ಮೆಷಿನ್ಗಳ ಆರೋಗ್ಯ ಸ್ಥಿತಿಯು ಚೆನ್ನಾಗಿದೆ. ನಮ್ಮ ಮ್ಯಾನೇಜ್ಮೆಂಟ್ ಕೂಡ ನಾವು ಸೆಕ್ಷನ್ಗಳನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳುವಾಗ ಅದಕ್ಕೆ ಸರಿಯಾಗುವ ರೀತಿಯಲ್ಲಿ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಬರ್ತಾ ಇದೆ. ಮುಖ್ಯವಾಗಿ ಒಂದೊಂದೇ ಮೆಷಿನ್ಗಳನ್ನು ಅಪ್ಗ್ರೇಡೇಷನ್ ಅಥವಾ ರಿಪ್ಲೇಸ್ಮೆಂಟ್ ಎರಡನ್ನೂ ನಾವು ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೇವೆ. ಇದರ ಜೊತೆಗೆ ಎನರ್ಜಿ ಎಫಿಷಿಯೆಂಟ್ ಆಗಲಿಕ್ಕೆ ಏನೆಲ್ಲ ಬೇಕು ನಮಗೆ, ಮುಖ್ಯವಾಗಿ ನಮಗಿರುವಂಥದ್ದು ಒಂದು ಎಲೆಕ್ಟ್ರಿಕಲ್ ಪವರ್ ಮತ್ತು ನೀರಿರುವಂಥದ್ದು. ಈ ಎರಡೂ ವಿಷಯಗಳಿಗೂ ನಾವು ಆಲ್ರೆಡಿ ಒಂದೊಂದು ಯೋಜನೆಗಳನ್ನು ಹಾಕ್ಕೊಂಡು 50% ಮೋರ್ ದ್ಯಾನ್ 50% ಆಫ್ ದ ನಮ್ಮ ಎನರ್ಜಿ ನೀಡ್ಸ್ ಏನಿದೆ ಅದನ್ನು ನಾವು ರಿನ್ಯೂವೇಬಲ್ ಎನರ್ಜಿಯಿಂದ ತಗೊಳ್ತಾ ಬರ್ತಾ ಇದ್ದೇವೆ. ಸೋಲಾರ್ ಮತ್ತು ವಿಂಡ್ ಮಿಲ್. ರೂಫ್ ಟಾಪ್ ಸೋಲಾರನ್ನು 2021 ಅಕ್ಟೋಬರಲ್ಲಿ ಅಳವಡಿಸಿದ್ದೇವೆ. ನಾವು ಯೂಸ್ ಮಾಡುವ ಯೂನಿಟ್ಸಿನ ಟೋಟಲ್ ವರ್ಷಕ್ಕೆ ಯೂಸ್ ಮಾಡುವ ಯೂನಿಟ್ಸಿನ 10%ನಷ್ಟು ನಾವು ರೂಫ್ ಟಾಪ್ ಸೋಲಾರಿಂದ ತಗೊಳ್ತಾ ಇದ್ದೇವೆ. ಉಳಿದ 40ರಿಂದ 45% ನಾವು ವಿಂಡ್ ಮಿಲ್ಲಿಂದ ತಗೊಳ್ತಾ ಇದ್ದೇವೆ. ಸೊ ಒಂದು ರೀತಿಯಲ್ಲಿ ಎನ್ವೈರ್ಮೆಂಟಲ್ಲಿಗೆ ಹಾರ್ಮ್ ಆಗದೆ ಇರುವಂತಹ ಯಾವುದೆಲ್ಲ ಯೋಜನೆಗಳಿವೆ ಅವೆಲ್ಲವನ್ನು ನಾವು ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ. ಎರಡನೇದಾಗಿ ಎನರ್ಜಿ ಎಫಿಷಿಯೆಂಟಲ್ಲಿ ಬರುವಂಥದ್ದು ವ್ಯಾಮ್ ಅಂತೇಳಿ, ಪೇಪರ್ ಅಬ್ಸಾರ್ಪ್ಷನ್ ಮೆಷಿನ್ ಅಂತೇಳಿ. ಇದರಲ್ಲಿ ಸ್ಟೀಮನ್ನು ಯೂಸ್ ಮಾಡಿಕೊಂಡು ನಮ್ಮ ಸೆಕ್ಷನ್ಗಳಿಗೆ ಬೇಕಾಗುವಂತಹ ಏರ್ ಕಂಡೀಷನಿಂಗನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಮೂರನೇದಾಗಿರುವಂಥದ್ದು ನಮ್ಮ ಪ್ರೊಸೆಸ್ಸಲ್ಲಿ ಯೂಸ್ ಆಗಿರುವಂತಹ ನೀರೇನಿದೆ ಇದನ್ನು ನಾವು 100% ಟ್ರೀಟ್ಮೆಂಟ್ ಮಾಡಿದ ನಂತರವೇ ಅದನ್ನು ನಾವು ನಮ್ಮ ಒಳಗಡೆ ಯುಟಿಲಿಟೀಸಿಗೆ ಮತ್ತು ನಮ್ಮ ಗಾರ್ಡನಿಂಗಿಗೆ ನಾವು ಯೂಸ್ ಮಾಡ್ತಾ ಇದ್ದೇವೆ.
ಮೌಲ್ಡೆಡ್ ವಿಭಾಗದಲ್ಲಿ ಮೆಲ್ಟೋ ಇದೆ, ಕ್ರೀಮ್ ಚಾಕ್ಲೇಟ್ಸ್ ಇದೆ, ಕ್ರಂಚೋಸ್ ಅಂದರೆ ವಿಶೇಷವಾದ ಒಂದು ರೈಸ್ ಕ್ರಿಸ್ಪಿಯಿಂದ ತಯಾರಿಸಿದ ಚಾಕ್ಲೇಟ್. ಅದರ ಹಾಗೆ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯು ಸ್ವಲ್ಪ ಡಾರ್ಕ್ ಚಾಕ್ಲೇಟನ್ನು ಪ್ರಿಯ ಮಾಡ್ತಾರೆ. ಅದಕ್ಕಾಗಿ ನಾವು ಫಂಟನ್ ಬ್ರ್ಯಾಂಡಿನಲ್ಲಿ ಮಾರ್ಕೆಟಲ್ಲಿ ಲಭ್ಯವಿರುವಾಗಿ ನೋಡಿಕೊಂಡಿದ್ದೇವೆ. ಎನ್ರೋಡ್ ಲೈನಲ್ಲಿ ಟರ್ಬೋ ಮೆಗಾಬೈಟ್ ಸ್ಟ್ರಾಬೆರಿ ಮತ್ತು ರೈಸ್ ಕ್ರಿಸ್ಪಿಯಿಂದ ತಯಾರಿಸಿದ ಒಂದು ನೊಗಾಟ್ ಬಾರ್, ಅದು ಕೂಡ ಮಕ್ಕಳಿಗೆ ಅಚ್ಚುಮೆಚ್ಚಿನ ಚಾಕ್ಲೇಟ್. ಕ್ಯಾಂಪ್ಕೋ ಬಾರ್ ಇದೆ, ಕ್ಯಾಂಪ್ಕೋ ಹೆಸರಿನಲ್ಲಿ ಒಂದು ಕ್ಯಾರಮೆಲ್ ನೊಗಾಟ್ ಬಾರ್, ಅದು ಕೂಡ ಬಹಳಷ್ಟು ರುಚಿಯಾದ ಚಾಕ್ಲೇಟ್. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯ ರುಚಿಗೆ ತಕ್ಕಂತೆ ಅವರ ಬೇಡಿಕೆಗೆ ಅನುಗುಣವಾಗಿ ನಾವು ಗ್ರೌಂಡ್ನಟ್ ಅಂದರೆ ನೆಲಗಡಲೆಯಿಂದ ತಯಾರಿಸಿದ ಒಂದು ನೊಗಾಟ್ ಬಾರನ್ನು ಮಾರುಕಟ್ಟೆಗೆ ಪರಿಚಯ ಮಾಡಿದ್ದೇವೆ. ಅದು ಉತ್ತಮ ಬೇಡಿಕೆಯನ್ನು ಹೊಂದಿದೆ. ಅದಲ್ಲದೆ ನಮ್ಮದೇ ಆದ ನಮ್ಮ ರೈತರು ಬೆಳೆದ ತೆಂಗಿನಕಾಯಿಯಿಂದ ತಯಾರಿಸಿದ ಫಿಯೆಸ್ಟಾ ಬ್ರ್ಯಾಂಡಿನ ಚಾಕ್ಲೇಟ್ ಒಂದು ನೊಗಾಟ್ ಬಾರ್, ಅದು ಕೂಡ ನಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲೂ ದೇಶವ್ಯಾಪಿ ನಾವು ಮಾರಾಟಕ್ಕೆ ಇಟ್ಟಿದ್ದೇವೆ. ಒಳ್ಳೆಯ ಪ್ರತಿಕ್ರಿಯೆ ಇದೆ. ಅದಲ್ಲದೆ ಚಾಕ್ಲೇಟ್ ಪ್ರಿಯರಿಗೆ ಇನ್ನೊಂದು ನಮ್ಮದು ಕ್ಯಾಂಪ್ಕೋ ಸಂಸ್ಥೆಯ ವಿನ್ನರ್ ಒಳ್ಳೆಯ ಪೇಯ, ಅದು ಯಾವಾಗಲೂ ಯಾವಾಗ ಬೇಕಾದರೂ ಕುಡಿಯಬಹುದು. ಅದು ಶಕ್ತಿದಾಯಕ, ಒಂದು ಮನಸ್ಸಿಗೆ ಉಲ್ಲಾಸ ನೀಡುವಂಥ ಪೇಯ ಅದು. ಅದಲ್ಲದೆ ಸಣ್ಣ ಮಕ್ಕಳಿಗೆ ಎಕ್ಲೇರ್ ನಮ್ಮಲ್ಲಿದೆ, ಅದರಲ್ಲಿ ಹನಿ ಫ್ಲೇವರ್, ಮಿಲ್ಕ್ ಫ್ಲೇವರ್, ಅಲ್ಲದೆ ಇಲಾಚಿ ಫ್ಲೇವರ್ನಲ್ಲಿ ಎಕ್ಲೇರ್ಸ್ ₹1 ಲಭ್ಯವಿದೆ. ಇದು 1984ರಲ್ಲಿ ಆರಂಭವಾದಂಥ ಸಂಸ್ಥೆ. ಕ್ಯಾಂಪ್ಕೋ ಸಂಸ್ಥೆ ಈಗ ಸುವರ್ಣ ಮಹೋತ್ಸವ ವರ್ಷವನ್ನು ಈ ವರ್ಷ ಆಚರಿಸ್ತಾ ಇದೆ. ಈ ಕಳೆದ 40-45 ವರ್ಷಗಳಲ್ಲಿ ಕಾಲಕ್ಕೆ ಬೇಕಾದಂತಹ ತಂತ್ರಜ್ಞಾನ, ಆಧುನೀಕರಣ ಹಾಗೂ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೆಲವು ಕೆಲಸ ಕಾರ್ಯಗಳು, ಪವನಯಂತ್ರ, ಸೌರ ವಿದ್ಯುತ್ ಉತ್ಪಾದನೆ ಇದಗಳನ್ನೆಲ್ಲ ಹಮ್ಮಿಕೊಂಡು ಇನ್ನು ಮುಂದೆಯೂ ಕೂಡ ಬೇಡಿಕೆಗೆ ಅನುಗುಣವಾಗಿ ಕೊಕ್ಕೋ ಮೌಲ್ಯವರ್ಧನೆಯನ್ನು ಹೇಗೆ ಮಾಡಬಹುದು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಆಡಳಿತ ಮಂಡಳಿ ಚಿಂತನೆಯನ್ನು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಂದಿನ ರುಚಿಗೆ ಅಥವಾ ಅಭಿರುಚಿಗೆ ತಕ್ಕಂತೆ ಕೆಲವು ಮಾರ್ಪಾಡುಗಳನ್ನು ಮಾಡಬೇಕಾಗಿ ಬರಬಹುದು. ಅದನ್ನು ಕೂಡ ಮಾಡಿಕೊಂಡು ಇನ್ನೂ ಉತ್ತಮವಾದಂತಹ ಮೌಲ್ಯವನ್ನು ಕೊಕ್ಕೋ ಬೀಜ ಅಥವಾ ಕೊಕ್ಕೋ ಕೃಷಿಕರಿಗೆ ಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡುವತ್ತ ಗಮನ ಹರಿಸಲಿಕ್ಕೆ ಸದಾ ಕ್ಯಾಂಪ್ಕೋ ಬಳಗ ನಿಂತಿರುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ತನ್ನ ಸದಸ್ಯ ಬೆಳೆಗಾರರೇ ಬೆಳೆದ ಸ್ವದೇಶಿ ಕೋಕೋ ಮತ್ತು ಸ್ಥಳೀಯ ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿ ವೈವಿಧ್ಯಮಯ ಚಾಕೊಲೇಟ್ಗಳನ್ನು ಮತ್ತು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪೂರೈಸುತ್ತಿರುವ ಕ್ಯಾಂಪ್ಕೋ ಚಾಕೊಲೇಟ್ ಫ್ಯಾಕ್ಟರಿಯು ಬೆಳೆದು ಬಂದ ಹಾದಿಯನ್ನ ಒಮ್ಮೆ ತಿರುಗಿ ನೋಡಿದರೆ ಖಂಡಿತ ಹೆಮ್ಮೆ ಅನಿಸುತ್ತದೆ. ಕ್ಯಾಂಪ್ಕೋ ಸಂಸ್ಥೆ 1973ನೇ ಇಸ್ವಿಯಿಂದ ಪ್ರಾರಂಭಗೊಂಡಿದೆ. ದಿವಂಗತ ವಾರಣಾಸಿ ಸುಬ್ರಾಯ ಭಟ್ರು ಮತ್ತು ಇತರೆ ಸಹಕಾರಿಗಳ ಸಹಕಾರದೊಂದಿಗೆ ಆ ಸಂಸ್ಥೆ ಪ್ರಾರಂಭ ಮಾಡಿತು. ಕಾರಣ 70ರ ದಶಕದಲ್ಲಿ ಅಡಿಕೆಯ ದರ ಪಾತಾಳಕ್ಕೆ ಕುಸಿದ ಕಾರಣ ರೈತರಲ್ಲಿ ಉಂಟಾದ ಒಂದು ಗೊಂದಲ ಮತ್ತು ರೈತರಿಗೆ ಆಗುವ ನಷ್ಟದ ಒಂದು ಚಿಂತನೆಯೊಂದಿಗೆ ಇದೊಂದು ಸಂಸ್ಥೆಯನ್ನು ವಾರಣಾಸಿಯವರು ಕಟ್ಟಿದರು. ಪ್ರಾರಂಭ ಆಯಿತು. ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ಒಂದು ಆರ್ಥಿಕ ಸಹಕಾರದೊಂದಿಗೆ ಅಥವಾ ಷೇರು ಬಂಡವಾಳದೊಂದಿಗೆ ಮತ್ತು ಆಸಕ್ತ ಕೃಷಿಕರ ಸಹಕಾರದೊಂದಿಗೆ ಸಂಸ್ಥೆ ಪ್ರಾರಂಭ ಆಗಿ ಇಂದಿಗೆ 50 ವರ್ಷಗಳು ಪೂರೈಸಿದೆ. ಕೇವಲ 3,000 ಜನ ಸದಸ್ಯರಿದ್ದ ಒಂದು ಸಂಸ್ಥೆ ಇವತ್ತು ಹೆಮ್ಮರವಾಗಿ 1,35,000ಕ್ಕೂ ಮಿಕ್ಕಿ ಸದಸ್ಯರನ್ನು ಹೊಂದಿ ದೇಶದಲ್ಲಿ ಅಮೂಲ್ ನಂತರದ ಅತ್ಯಂತ ದೊಡ್ಡ ಸಹಕಾರಿ ಸಂಸ್ಥೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಈ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಈ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲು ನನಗೊಂದು ಹೆಮ್ಮೆ ಆಗ್ತಾಯಿದೆ. ಕೃಷಿಕರು, ವಿಶೇಷವಾಗಿ ಅಡಿಕೆ ಬೆಳೆಗಾರರು ಈ ಸಂಸ್ಥೆಯನ್ನು ಅತ್ಯಂತ ಹೆಚ್ಚು ನಂಬಿದ್ದಾರೆ. ಸಂಸ್ಥೆ ಕೃಷಿಕರನ್ನು, ಸದಸ್ಯರನ್ನು ನಂಬಿ ವ್ಯವಹಾರ ಮಾಡ್ತಾಯಿದೆ. ಯಾವುದೇ ಸಂದರ್ಭದಲ್ಲಿ ಮಾರುಕಟ್ಟೆ ಕುಸಿತ ಕಂಡಾಗ, ಕುಸಿಲಿಕ್ಕೆ ಸಂದರ್ಭ ಬಂದಾಗ ಕ್ಯಾಂಪ್ಕೋ ತನ್ನ ಸದಸ್ಯರಿಗೆ ಒಂದು ರೀತಿಯ ಅಭಯ ನೀಡ್ತಾ ಮಾರುಕಟ್ಟೆಯನ್ನು ಕುಸಿಯದ ರೀತಿಯಲ್ಲಿ ಅಡಿಕೆ ಮಾರುಕಟ್ಟೆಯಲ್ಲಿ ಒಂದು ಶಕ್ತಿಯಾಗಿ ಬೆಳೆದು ನಿಂತಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ.
ಇಡೀ ಕರ್ನಾಟಕ ಮತ್ತು ಕೇರಳದ ಹೆಚ್ಚಿನ ಕಡೆಯಲ್ಲಿ ನಮ್ಮ ಅಡಿಕೆ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿದ್ದೇವೆ. ಎಲ್ಲಿ ಅಡಿಕೆ ಉಪಯೋಗ ಆಗ್ತದೆ ಉತ್ತರ ಭಾರತದಲ್ಲಿ ಅಲ್ಲಿ ಎಲ್ಲ ಹೆಚ್ಚಿನ ಕಡೆಯಲ್ಲಿ ನಮ್ಮ ಡಿಪೋಗಳನ್ನು ಅಥವಾ ನಮ್ಮ ಮಾರುಕಟ್ಟೆಗೆ ವ್ಯವಸ್ಥೆಗೆ ಸರಿಯಾಗಿ ಅಲ್ಲಿ ನಮ್ಮ ಶಾಖೆಗಳನ್ನು ತೆರೆದಿದ್ದೇವೆ. ಇವತ್ತು ಸುಮಾರು 150ಕ್ಕೂ ಹೆಚ್ಚು ಬ್ರ್ಯಾಂಚು ಅಂದರೆ ಶಾಖೆಗಳು ಇವತ್ತು ಕರ್ನಾಟಕ, ಕೇರಳ ಮತ್ತು ಉತ್ತರ ಭಾರತದಲ್ಲಿ ಮತ್ತು ಕಲೆಕ್ಷನ್ ಸೆಂಟರ್ ಸೇರಿ 150ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು 2,000ಕ್ಕೂ ಮಿಕ್ಕಿ ನೌಕರರಿಗೆ ಒಂದು ಉದ್ಯೋಗ ಸೃಷ್ಟಿಯಾಗುವಂಥ ಸಂಸ್ಥೆಯಾಗಿ ಬೆಳೆದು ಬಂದಿದೆ. ರೈತರ ಒಂದು ಆಶಾದಾಯಕವಾದ ಒಂದು ಸಂಸ್ಥೆಯಾಗಿದ್ದು ಮುನ್ನುಗ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಸುವರ್ಣ ಮಹೋತ್ಸವದ ಸಂಭ್ರಮ ಕಂಡಿರುವ ಕ್ಯಾಂಪ್ಕೋ ಇದೀಗ ಚಾಕೊಲೇಟ್ ಉತ್ಪಾದನಾ ಕ್ಷೇತ್ರದಲ್ಲಿ ಹೆಗ್ಗುರುತನ್ನೇ ಮೂಡಿಸಿ ಇನ್ನಷ್ಟು ಆಧುನೀಕರಣದತ್ತ ಮುಂದಡಿಯಿಡ್ತಾ ಇದೆ. ಮುಂದಿನ ಸವಾಲುಗಳನ್ನು ಎದುರಿಸುವತ್ತ ಸಶಕ್ತವಾಗ್ತಾ ಇದೆ. ಸಂಸ್ಥೆಯ ಬೆಳವಣಿಗೆ ಇದೇ ರೀತಿ ಮುಂದುವರಿಯುತ್ತಿರಲಿ. ಕ್ಯಾಂಪ್ಕೋ ಉತ್ಪನ್ನಗಳ ಸ್ವಾದ ಜಗತ್ತಿನ ಮೂಲೆ ಮೂಲೆಯನ್ನ ತಲುಪಿ ಎಲ್ಲರ ಬಾಯಿ ಬಾಳನ್ನ ಸಿಹಿಯಾಗಿಸಲಿ ಎನ್ನುವ ಆಶಯ ನಮ್ಮದು. ಉಮೇಶ್ ಮಿತ್ತಡ್ಕ, ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.